ವಿತೌಟ್ ಒ ಟಿ ಪಿ ನಿಮಗೆ ಸಿಲಿಂಡರ್ ಸಿಗೋದಿಲ್ಲ. ನೀವು ದಯವಿಟ್ಟು ಆ ಒ ಟಿ ಪಿನ ಆ ಸ್ಪಾಟಲ್ಲೇ ಕೊಡಿ, ನಿಮಗೆ ಸಿಲಿಂಡರ್ ಸಿಗುತ್ತೆ. 2100 ರೂಪಾಯಿ ಕಮರ್ಷಿಯಲ್ ಸಿಗೋದು. ಅದಕ್ಕಿಂತ ಜಾಸ್ತಿ ಈವನ್ ಕಮರ್ಷಿಯಲು ಅಷ್ಟೇ. ಈಗ ನನಗೆ ಬೇರೆಯವರು ಲಾಸ್ಟ್ ಟೈಮ್ ಇನ್ನೊಬ್ಬರು ಇವ್ರು ಹೇಳ್ತಾ ಇದ್ರು, ಸರ್ 4,500 ಮಾಡ್ತಾ ಇದ್ದಾರೆ, 3,500 ಮಾಡ್ತಾ ಇದ್ದಾರೆ. ಅಂಥದ್ದು ಯಾವ್ದಾದ್ರು ಆ ರೀತಿ ಮಾಹಿತಿ ಇದ್ರು ನೀವು ಅದೇ ಹೇಳಿದ್ನಲ್ಲ 112ಗೆ ಕಾಲ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನನ್ನ ಹತ್ರ ರಿಪೋರ್ಟ್ ಕೊಡ್ಬೋದು. ಈವನ್ ಶಿವಕುಮಾರ್ ಇಲ್ಲ ನನ್ನ ಸ್ಟಾಫು ಯಾರಾದರೂ ಜಾಸ್ತಿಗೆ ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನನ್ನ ಮೇಲೇನೂ ಕಂಪ್ಲೇಂಟ್ ಕೊಡ್ಬೋದು. ಗ್ಯಾಸ್ ಖಂಡಿತ ಬರ್ತಾ ಇದೆ. ಪ್ರತಿ ನಮ್ಮದು ಆ್ಯಕ್ಚುಲಿ ಡಬಲ್ ಡೈಲಿ ನಮಗೆ 2 ಲೋಡ್ ಬರ್ತಾ ಇದೆ. ನಂದು ಅದೇ ಹೇಳಿದ್ನಲ್ಲ, ನಾನು ಸೇಲ್ಸ್ ಇರೋದೇ 600 ಸಿಲಿಂಡ್ರು. 2 ಲೋಡ್ ಬರ್ತಾ ಇದೆ. 2 ಲೋಡ್ಗೆ ಎಷ್ಟು ಸಿಲಿಂಡರ್ ಆಗ್ತಾ ಇದೆ ಅಷ್ಟು ಖಾಲಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಒ ಟಿ ಪಿ ಅನ್ನೋದು ಏನಿದೆಯಲ್ಲ, ಗ್ಯಾಸ್ಗೂ ಒ ಟಿ ಪಿ ಕೊಡಬೇಕು, ವ್ಯಾನ್ ಕೊಡೋದು, ಪಿಜಿಪಣ್ಣ ಗ್ಯಾಸ್ ತಿಕ್ಕೂತಿ, ಇದೆಲ್ಲ ಸ್ವಲ್ಪ ಅರ್ಥ ಆಗೋಕ್ಕೆ ಸ್ವಲ್ಪ ಈಗ ಒಂದು ಅಂದರೆ ಮುಂಚೆ ಇತ್ತು, ಬಟ್ ಕಂಪಲ್ಸರಿ ಮಾಡಿದ್ದು ಈಗ. ಆದ್ದರಿಂದ ಸೊ ಈಗ ಇದಾಗ್ತಾ ಇದೆ. ಇಫ್ ಈಸ್ ಅಲೈವ್, ಅವರು ಇದ್ದರೆ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನಾದ್ರು ತೀರೋದ್ರೆ ಮಾತ್ರ ನಮಗೊಂದು ಆಪ್ಷನ್ ಇದೆ ಚೇಂಜ್ ಮಾಡಲಿಕ್ಕೆ. ಅದಲ್ಲದೆ ಮತ್ತು ಅವರು ಒಬ್ಬೊಬ್ಬರು ಒಂದೊಂದು ಪಾರ್ಟಿ ಏನು ಮಾಡಿದ್ದು, ನಾನು ಆಗಲೇ ಹೇಳಿದ್ನಾಗೆ 3 ವರ್ಷ ಆಗಿದೆ, 4 ವರ್ಷ ಆಗಿದೆ ತೀರೋಗಿ. ಈತ ದಿವಸ ಗುಂಬುಪುರ ಕೊರಂದಿತ್ತೆ ನಿತ್ಯದಾಯಕವ್ರ ಪೂಜ್ಯರು ಅಂತಂದರೆ ಅವ್ರದ್ದು ಚೇಂಜ್ ಆಗಬೇಕು. ಆ ಒಂದು ಗೊಂದಲ, ಅದೇ ಗೊಂದಲ ಇಲ್ಲಿ ನಾನು ಈಗ ಒಬ್ಬರು ಲೇಡಿ ತೋರಿಸ್ತೀನಿ ನಿಮಗೆ. ಅವ್ರು ಕನಿಷ್ಠ ಅಂದರೆ ಒಂದು 15 ದಿವಸದಿಂದ ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಮೇಡಮ್ ಆಗೋದಿಲ್ಲ ಮೇಡಮ್ ಅಂತ ಹೇಳಿದ್ರು. ಅವರು ಈಗಲೂ ಬಂದು ನಿಂತ್ಕೊಂಡಿದ್ದಾರೆ. ಇದೀಗ ಪ್ರತಿಯೊಂದು ಕಡೆ ಕೂಡ ಗ್ಯಾಸ್ ಟ್ರಬಲ್ ಶುರುವಾಗಿರುವಂಥದ್ದು. ಮುಖ್ಯವಾಗಿ ಲಾಯ್ಲದ ಮಂಜು ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಗಲಾಟೆ ಕೂಡ ಆಗ್ತಾ ಇತ್ತು. ನಮಗೆ ಕಸ್ಟಮರ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಇವತ್ತು ಕೂಡ ನೋಡ್ತಾ ಇರ್ಬೋದು ನಾವೀಗ ಎಕ್ಸಾಕ್ಟ್ ಆಗಿ ಲಾಯ್ಲದ ಶ್ರೀ ಮಂಜು ಇಂಡಿಯನ್ ಗ್ಯಾಸ್ ಅವರ ಏಜೆನ್ಸಿ ಮುಂಭಾಗ ಇದೀವಿ. ನೋಡ್ತಾ ಇರ್ಬೋದು ಸುಮಾರಷ್ಟು ಜನರು ಕೂಡ ಗ್ರಾಹಕರು ಕಾಯ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಗಲಾಟೆ ಆಗ್ತಾ ಇದೆ. ಅಲ್ಲಿರುವಂತಹ ಗ್ರಾಹಕರು ಬಂದು ನಮ್ಗೆ ಸಿಗುವಂತಹ ಗ್ಯಾಸ್ ಸಿಗ್ತಾ ಇಲ್ಲ, ನೀವು ಬೇರೆ ಕಡೆಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಿತ್ತು. ಅದಕ್ಕೋಸ್ಕರ ನಿಜಕ್ಕೂ ಇಲ್ಲಿ ಏನಾಗ್ತಾ ಇದೆ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಏನಾಗಿದೆ ನೋಡೋಣ. ಲಾಯ್ಲದ ಶ್ರೀ ಮಂಜು ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಗಲಾಟೆ ಆಗ್ತಾ ಇದೆಯಾ? ಇಲ್ಲಿ ಕಸ್ಟಮರ್ಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ವಾ? ಇಲ್ಲಿ ಬರುವಂತ ಸಿಲಿಂಡರ್ನ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಯಾರು ಕೊಡ್ಬೇಕು? ಇಲ್ಲಿರುವಂತಹ ಪ್ರೊಪರೇಟರ್ ಆಗಿರುವಂತಹ ಶಿವಕುಮಾರ್ ಸರ್ ಕೊಡ್ಬೇಕಾಗುತ್ತೆ. ಸರ್, ಈಗ ಇಲ್ಲಿ ಬಂದ್ವಿ, ಮೊನ್ನೆಯಿಂದ ಗಲಾಟೆ ಆಗ್ತಾ ಇದೆ. ಕಸ್ಟಮರ್ ಬರ್ತಾ ಇದ್ದಾರೆ, ನಮ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ನಮ್ಗೆ ಬರುವಂತ ಸಿಲಿಂಡರ್ನ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ ದುಪ್ಪಟ್ಟು ದರಕ್ಕೆ, ಈ ತರ ಎಲ್ಲ ಆರೋಪ ಕೇಳಿ ಬರ್ತದೆ. ನಿಜ ಕೂಡ ಆ ತರ ಇಲ್ಲಿ ಆಗಿದ್ಯಾ ಏನು ಅಂತ ನಮ್ಗೊಂದು ಸ್ಪಷ್ಟನೆ ಬೇಕು ಸರ್. ಇವತ್ತು ಗಂಟನೂ ಅಂತ ಅಭಾವ ಆಗಲಿ, ಯಾವುದೇ ಒಂದು ಸಿಲಿಂಡರ್ ಯಾರಿಗೆ ಸಿಗೋದಾಗ್ಲಿ ಇಲ್ಲಿ ಗಂಟನೂ ಆಗಿಲ್ಲ, ಇನ್ನು ಆಗೋದು ಇಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಮುಂಚೆ 21 ದಿವಸಕ್ಕೆ ಬುಕ್ಕಿಂಗ್ ಆಗಿ ತಗೊಳ್ತಾ ಇದ್ವಿ, ಮತ್ತೆ ಸ್ವಲ್ಪ ಬುಕ್ಕಿಂಗ್ ಇಲ್ಲ ಅಂದ್ರೂ ಸಿಲಿಂಡರ್ ಕೊಡ್ತಾ ಇದ್ವಿ. ಸೊ ಈ ರೀತಿ ಎಲ್ಲ ನಡೀತಾ ಇದ್ವು. ಈಗ ಎಸ್ಮಾ ಜಾರಿ ಆಗಿದೆ ಮೇಡಮ್. ಎಸ್ಮಾ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಓನ್ಲಿ ರೀಫಿಲ್ ಮಾತ್ರ ಕೊಡಬೇಕು. ಹೊಸ ಕನೆಕ್ಷನ್ಸ್ನ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಯಾರು ತೀರೋಗಿರ್ತಾರೆ ನೋಡಿ, ಅವ್ರು ಸತ್ತೋಗಿ ಅವ್ರು ತೀರೋಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಅವ್ರು ತೀರೋಗಿದ್ದಾರೆ ಅಂತ ನಮ್ಗೇನು ಗೊತ್ತೇ ಇರೋದಿಲ್ಲ. ನೋಡಿ, ಅವ್ರು ತೀರೋಗಿದಾಗ ಅವ್ರದ್ದು ಆಧಾರ್ ಕಾರ್ಡು ಚೇಂಜ್ ಮಾಡ್ತಾರೆ, ಅವ್ರ ಬ್ಯಾಂಕ್ ಪಾಸ್ಬುಕ್ ಚೇಂಜ್ ಮಾಡ್ತಾರೆ, ಅವ್ರ ಆಸ್ತಿ ಚೇಂಜ್ ಮಾಡ್ತಾರೆ, ಅವ್ರ ಪ್ರಾಪರ್ಟಿ ಎಲ್ಲ ಚೇಂಜ್ ಮಾಡ್ತಾರೆ, ಈವನ್ ಅವ್ರದ್ದು ಏನೆಲ್ಲ ಅವ್ರಿಗೆ ಸೇರಿರೋದೆಲ್ಲ ಚೇಂಜ್ ಮಾಡ್ತಾರೆ. ಅದೇ ರೀತಿ ಗ್ಯಾಸ್ಗೂ ಅಷ್ಟೇ ಎಕ್ಸ್ಪ್ಲೋಸಿವ್ ಆದ್ದರಿಂದ ಖಂಡಿತವಾಗ್ಲೂ ಇದು ಚೇಂಜ್ ಮಾಡಲೇಬೇಕು. ಅವ್ರ ಮನೆ ಯಾರು ತೀರೋಗಿದ್ದಾರೆ ನಮಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತೀವಿ, ಇಷ್ಟು ದಿವಸ ಸಿಲಿಂಡರ್ ಕೊಡ್ತಾ ಇದ್ರಲ್ಲ, ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಅಂದರೆ, ಈಗ ಗೌರ್ಮೆಂಟಲ್ಲಿ ಬಯೋಮೆಟ್ರಿಕ್ ತಂಬು ಮತ್ತು KYC ಮಾಡ್ತಾ ಇದ್ದಾರೆ. ಅದನ್ನಗೋಸ್ಕರ ಕಂಪಲ್ಸರಿ ಅಂಥವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅವರು ಯಾಕೆಂದರೆ ಹೊಸ ಚೇಂಜ್ ಮಾಡಬೇಕಂದ್ರೆ ಉಜ್ವಲ ಕನೆಕ್ಷನ್ಸ್ ಅವ್ರಿಗೆ ಮೇ 10-15 ಮೇಲೆ ಸಾಫ್ಟ್ವೇರ್ ಸ್ಟಾಪ್ ಮಾಡಿದ್ದಾರೆ. ಮೇ 10-15 ಮೇಲೆ ಎಸ್ಮಾ ಯಾವಾಗ ಆಗುತ್ತೋ ಆವಾಗಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಸಡನ್ 26 ಜನವರಿಯಿಂದ 2026 ಜನವರಿಯಿಂದ ಯಾರ್ಯಾರು ತೀರೋಗಿದ್ದಾರೆ ಅವ್ರದ್ದೆಲ್ಲ ನಾವು ಸಾಫ್ಟ್ವೇರ್ ಆವಾಗ ಅಂದರೆ ಸಾಯಂಕಾಲ 4:30-5 ಗಂಟೆ ಮೇಲೆ ಅವರು ಬಂದರೆ, ಅಂದರೆ ಯಾಕೆಂದರೆ ಬೆಳಿಗ್ಗೆ ಹೊತ್ತೆಲ್ಲ ಫುಲ್ ರಶ್ ಇರುತ್ತೆ, ಅವ್ರದ್ದೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಅವ್ರದ್ದು ಚೇಂಜ್ ಆಗೋದಾದರೆ ಮಾಡಿ ಕೊಡೋವಂಥ ಒಂದು. ಎರಡನೇದು ಏನಂತ ಅಂದರೆ, ಇಲ್ಲಿ ಆ ಒಂದು ಗೊಂದಲದಿಂದ ಈ ಪ್ಯಾನಿಕ್ ಬುಕ್ಕಿಂಗ್ ಅಂತ ಆಗ್ತಾ ಇದೆ. ಈಗ ಪ್ಯಾನಿಕ್ ಬುಕ್ಕಿಂಗ್ ಅಂತ ಅಂದರೆ, ಮುಂಚೆ ಅದೇ ಹೇಳಿದ್ದಲ್ಲ 21 ದಿವಸ ಆಯಿತು, ಈಗ 45 ದಿವಸ ಬುಕ್ಕಿಂಗ್ ಆಯಿತು. 45 ದಿವಸ ಬುಕ್ಕಿಂಗ್ ಅಂದ ತಕ್ಷಣ ಜನಗಳಿಗೆ ಅದಕ್ಕೆ ಸುಧಾರಿಸೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ಸುಧಾರಿಸೋಕ್ಕೆ ಆ ಟೈಮ್ ಯಾವಾಗ ಸಿಗುತ್ತೆ ಅಂತ ಅಂದರೆ, ಆ ಕೊಳ್ಳಿ ಯುದ್ಧ ಎಲ್ಲ ಪೂರ್ತಿ ಅದೆಲ್ಲ ಕ್ಲಿಯರ್ ಆಗಬೇಕು. ಆದಮೇಲೆ ನಮಗೆ ಅಲ್ಲ, ಇದು ಆಲ್ ಓವರ್ ವರ್ಲ್ಡಲ್ಲಿ ಆಗುವಂಥ ಪ್ರಾಬ್ಲಮ್. ಬಟ್ ಶ್ರೀಮಂಜುಗೆಲ್ಲ ಏನಾಗಿದೆ ಅಂತ ಅಂದರೆ, ಮ್ಯಾಕ್ಸ್ ಟು ಮ್ಯಾಕ್ಸು ನಾವು ಇವತ್ತು ಬ್ಯಾಕ್ಲಾಗ್ ನಮ್ಮದು 9,000 ಬ್ಯಾಕ್ಲಾಗ್ ಇದ್ರೂ ನಾವು ಇವತ್ತು 5ನೇ ತಾರೀಕು ನೋಡಿ, 5ನೇ ತಾರೀಕು ತನಕ ಗ್ಯಾಸ್ ಕ್ಲಿಯರ್ ಮಾಡ್ತಾ ಇದ್ವಿ. ಮತ್ತು ಲೈನ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಅಲ್ಲಂಗಡಿ, ಅರ್ವ ಮತ್ತು ನಾರವಿ
ಸುಲ್ಕೇರಿ ಮತ್ತು ಫ್ರಮ್ ಬದ್ಯಾರ್, ಇಲ್ಲಿ ಬದ್ಯಾರು ಹಾಸ್ಪಿಟ್ಲಿಂದ ಹಿಡಿದು ನಾರವಿ ಗಂಟ 5 ಗಾಡಿ ಕಳಿಸಿದ್ವಿ. 5 ಗಾಡಿದು ಕ್ಲಿಯರ್ ಮಾಡ್ತಾ ಇದ್ವಿ. ನೆನ್ನೆ ಏನು ಮಾಡಿದ್ವಿ, ಲೋಕಲ್ ಬೆಳ್ತಂಗಡಿ, ಗುರುವಾಯನಕೆರೆ, ಮದ್ದಡ್ಕ ಮತ್ತು TB ಕ್ರಾಸ್ ಇಷ್ಟು ಮಾಡಿದ್ವಿ. ಇಲ್ಲಿ ಆಗಿದ್ದು ಏನಂತ ಅಂದರೆ, ಪ್ರತಿಯೊಬ್ಬರು OTP ಕೊಡಬೇಕು. ನೀವು ಅಂದರೆ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟಲ್ಲಿ ಒಂದು 50 ರೂಪಾಯಿದು ಯಾವುದೇ ಸಾಮಾನು ತೊಗೊಂಡ್ರೆ ಅದಕ್ಕೆ ಅಪ್ಡೇಟ್ ಆಗಿದ್ದಾರೆ. ನೀವು OTP ಕೊಡದೇ ನಿಮಗೆ ಯಾವುದೇ ವಸ್ತು ಕೊಡೋದೇ ಇಲ್ಲ. ಗ್ಯಾಸ್ಗೆ ಮಾತ್ರ ನೀವು OTP ಕೊಡೋದಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಈಗ ವಿತೌಟ್ OTP ನಿಮಗೆ ಸಿಲಿಂಡರ್ ಸಿಗೋದಿಲ್ಲ. ನೀವು ದಯವಿಟ್ಟು ಆ OTPನ ಆ ಸ್ಪಾಟಲ್ಲೇ ಕೊಡಿ, ನಿಮಗೆ ಸಿಲಿಂಡರ್ ಸಿಗುತ್ತೆ. ಎಸ್. ಈಗ ಆಕ್ಚುಲಿ ಇವರು ಹೇಳುವಂತ ಈಗ ಆರೋಪ ಎಲ್ಲ ಸುಳ್ಳು ಅಂತೀರಾ? ಈಗ ತುಂಬಾ ಮಂದಿ ಹೇಳ್ತಿರೋದು ಅದೇ ನೀವು ಬೇರೆ ಸೇಲ್ ಮಾಡ್ತೀರ ಅನ್ನುವಂಥದ್ದು. ಆಕ್ಚುಲಿ ನಿಜವಾಗಿ ಆಗ್ತಿರುವಂತ ಇಶ್ಯೂ ಏನು ಇದು ಅಂತ ನೋಡಿ, ಪ್ರತಿಯೊಂದು ಈಗ ಎಸ್ಮಾ ಜಾರಿ ಆಗಿದೆ. ಎಸ್ಮಾ ಜಾರಿ ಆದಮೇಲೆ ಗ್ಯಾಸ್ದು ಅಮೌಂಟ್ ರೇಟ್ ಇರೋದು 915 ರೂಪಾಯಿ 50 ಪೈಸಾ. ಓಕೆ, ಫಾರ್ ಎಕ್ಸಾಂಪಲ್ ನಂದು ಈಗ ಚಾರ್ಮಾಡಿ ಹೋಗ್ತಾ ಇದೆ. ಚಾರ್ಮಾಡಿಗೆ ಒಂದು 40 ಇಂದ 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತೀವಿ. 945 ಇಂದ 50 ರೂಪಾಯಿ ತೊಗೊಳ್ತೀವಿ. ಅದ್ರ ಮೇಲೆ ಯಾರಾದ್ರೂ ನಿಮಗೆ ಈಗ ಎಸ್ಮಾ ಜಾರಿ ಆಗಿದೆ, ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಎಸ್ಮಾ ಜಾರಿ ಆದ್ರಿಂದ ನೀವು ಒಂದು 100 ರೂಪಾಯಿ ಎಕ್ಸ್ಟ್ರಾಗೂ ಸೇಲ್ ಮಾಡಂಗಿಲ್ಲ. ಹಂಗೇನಾದ್ರೂ ಯಾವುದೇ ಮಾಹಿತಿ ಇದ್ರೂ ನೀವು ದಯವಿಟ್ಟು ನನಗೆ ಹೇಳಿ. ಇಲ್ಲ ಆನ್ ದ ಸ್ಪಾಟ್ ನೀವು ಅಲ್ಲಿ ಆನ್ ದ ಸ್ಪಾಟ್ 112ಗೆ ಪೊಲೀಸ್ಗೆ ಕರೆ ಮಾಡಿ ನೀವು ಅಲ್ಲೇ ಆನ್ ದ ಸ್ಪಾಟ್ ಹಿಡಿಬೋದು. ಇಲ್ಲ ಅಂದರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್, ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನಲ್ಲಿ FIR ಮಾಡ್ಬೋದು. ದೂರು ಕೊಡೋರು ನಾನು ಬಾಯಿ ಮಾತಲ್ಲಿ ಎಲ್ಲ ಹೇಳ್ತಾರೆ. ಬಟ್ ಯಾರಾದರೂ ಒಬ್ಬರು ರೈಟಿಂಗಲ್ಲಿ ಇಲ್ಲ ಆನ್ ದ ಸ್ಪಾಟಲ್ಲಿ ಇಷ್ಟು ದುಡ್ಡು ತೊಗೊಂಡಿದ್ದಾರೆ ಹಿಂಗೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ರೈಟಿಂಗಲ್ಲಿ ಇಲ್ಲ ಅಂತಂದ್ರೆ ಆನ್ ದ ಸ್ಪಾಟ್ ಒಂದು ಕಂಪ್ಲೇಂಟ್ ಕೊಡಿ. ಯಾಕೆಂದರೆ ಎಸ್ಮಾ ಜಾರಾಗಿದೆ, ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗುತ್ತೆ. ಅಷ್ಟು ಕ್ರಿಟಿಕಲ್ಲು, ಅಷ್ಟು ಸೀರಿಯಸ್ ಇರುವಂಥ ಮ್ಯಾಟ್ರು. ಗಾಳಿ ಸುದ್ದಿಯಲ್ಲಿ ಅಷ್ಟು ಮಾತಾಡೋ ಇದರಲ್ಲಿ ದಯವಿಟ್ಟು ಗಿವ್ ಸಮ್ ಇನ್ಫಾರ್ಮೇಷನ್, ಗಿವ್ ಸಮ್ ಏನಾದ್ರು ಏನಾದ್ರು ಇದು ಕೊಡಿ. ಏನೋ ಒಂಥರ ಮಾಹಿತಿಗಿಂತ ನಿಮಗೆ ಪ್ರೂಫ್ ಕೊಡಬೇಕು. ಇಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ಈವನ್ ಕಮರ್ಷಿಯಲ್ಲೂ ಅಷ್ಟೇ. ಕಮರ್ಷಿಯಲ್ ಇವತ್ತು ನಮಗೆ ರೇಟ್ ಬರ್ತಾ ಇರೋದು ಮುಂಚೆ 1870 ರೂಪಾಯಿ ಇತ್ತು. ಈಗ ಏನಾಗಿದೆ ಅಂತ ಅಂದರೆ, ಈ ಟೋಲ್ ಆಫ್ ದ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೋಲ್ ಅಂತ, ಈಗ ನೀವು TVಯಲ್ಲಿ ಕೇಳೋದಾರ ಹಾರ್ಮೋಸ್ ಟೋಲ್ ಅಂತ ಅದಕ್ಕೆ ಎಷ್ಟು ಕೋಟಿ ಕಟ್ಬಿಟ್ಟು ಗಾಡಿ ತೆಗಿಬೇಕು. ಅದಕ್ಕೆ ಏನು ಮಾಡಿದ್ದಾರೆ, 150 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ನಿಮಗೆ ಒಂದು 150 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಅಂದರೆ 2080 ರೂಪಾಯಿ ನಿಮಗೆ ಸಿಲಿಂಡರ್ ನಮಗೆ ಬರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು 30 ಇಂದ 50 ರೂಪಾಯಿ. ಬೆಳ್ತಂಗಡಿಯಲ್ಲಿ ಇಂದ ಉಜಿರೆಯಲ್ಲಿ ಒಂದು 30 ಇಂದ 50 ರೂಪಾಯಿ. ಸ್ವಲ್ಪ ನಿಡ್ಲೆ, ಧರ್ಮಸ್ಥಳ ಆ ಕಡೆ ಹೋದ್ರೆ ಇನ್ನೊಂದು 50 ರೂಪಾಯಿ ಜಾಸ್ತಿ. 2100 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಟಿಲ್ ಚಾರ್ಮಾಡಿ ಆಗಲಿ ನಿಡ್ಲೆ ಆಗಲಿ ನಂದು ಗಾಡಿ ಕೊಕ್ಕಡ ತನಕನೂ 2100 ರೂಪಾಯಿ ಕಮರ್ಷಿಯಲ್ ಸಿಗೋದು. ಅದಕ್ಕಿಂತ ಜಾಸ್ತಿ ಈವನ್ ಕಮರ್ಷಿಯಲ್ಲೂ ಅಷ್ಟೇ. ಈಗ ನನಗೆ ಬೇರೆಯವರು ಲಾಸ್ಟ್ ಟೈಮ್ ಇನ್ನೊಬ್ಬರು ಇವ್ರು ಹೇಳ್ತಾಯಿದ್ರು, ಸರ್ 4,500 ಮಾಡ್ತಾ ಇದ್ದಾರೆ, 3,500 ಮಾಡ್ತಾ ಇದ್ದಾರೆ. ಅಂಥದ್ದು ಯಾವ್ದಾದ್ರು ಆ ರೀತಿ ಮಾಹಿತಿ ಇದ್ದರೂ ನೀವು ಅದೇ ಹೇಳಿದ್ನಲ್ಲ 112ಗೆ ಕಾಲ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನನ್ನ ಹತ್ರ ರಿಪೋರ್ಟ್ ಕೊಡ್ಬೋದು. ಈವನ್ ಶಿವಕುಮಾರ್ ಇಲ್ಲ ನನ್ನ ಸ್ಟಾಫು ಯಾರಾದರೂ ಜಾಸ್ತಿಗೆ ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನನ್ನ ಮೇಲೇನೂ ಕಂಪ್ಲೇಂಟ್ ಕೊಡ್ಬೋದು. ಎಸ್ಮಾ ಜಾರಿ ಹೇಳೋದನ್ನ ನಾನ್ ಬೇಲೇಬಲ್ ವಾರೆಂಟ್, ಹಾಗಾಗಿ ಕೊಡಂಗೇ ಇಲ್ಲ ಮೇಡಮ್. ಸೊ ಇಷ್ಟೊಂದು ರಶ್ ಆಗೋಕೆ ರೀಸನ್ ಏನು ಸರ್? ಮೊನ್ನೆಯಿಂದ ತುಂಬಾ ರಶ್ ಆಗ್ತಾ ಇದೆ, ಏನು ರಶ್ ಆಗಕ್ಕೆ ಕಾರಣ ಏನಂತ ಅಂದರೆ, ನಾವು ಒಂದು 15 ದಿವಸದಿಂದ ಗಾಡಿಗಳು ಎಲ್ಲೂ ಕಳ್ಸೋಕೆ ಆಗ್ತಾ ಇಲ್ಲ. ಯಾಕೆಂದರೆ ನನಗೆ ಡೈಲಿ ಸೇಲ್ಸ್ ಇರೋದು 500 ಇಂದ 600 ಸಿಲಿಂಡ್ರು. ಪ್ಯಾನಿಕ್ ಬುಕ್ಕಿಂಗ್ ಅಂತ ಅಂದ್ಬಿಟ್ಟು ನನಗೆ ಮ್ಯಾಕ್ಸಿಮಮ್ ಅಂದರೆ 2,500 ಇಂದ 3,000 ಬುಕ್ಕಿಂಗ್ ಇರ್ಬೋದು. ನನ್ನ ಹತ್ರ ಈಗ 9,500 ಇಂದ 10,000 ಬುಕ್ಕಿಂಗ್ ಇದೆ. ಇದು ನಿಜವಾಗ್ಲೂ ಕಸ್ಟಮರ್ ಬುಕ್ಕಿಂಗ್ ಮಾಡ್ತಾ ಇದ್ದಾರಾ, ಇಲ್ಲ ಯಾರು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಅವ್ರಿಗೆ ಸಿಲಿಂಡರ್ ಬೇಕಾ, ಇಲ್ಲ ಸುಮ್ಮನೆ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ನಾವಂತೂ ಯಾರು ಬಂದರೂ ನಮ್ಮ ಕಸ್ಟಮರ್ OTP ಕೊಡ್ತಾರೆ, ಸಿಲಿಂಡರ್ ಕೊಡ್ತಾ ಇದ್ವಿ. ಇದು ನಮ್ಮ ಕಡೆ ನಡೀತಾ ಇದೆ. ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ, ಎಲ್ಲ ಮೀಡಿಯಾದಲ್ಲಿ ಇದರಲ್ಲಿ ಇನ್ನು ಗ್ಯಾಸೇ ಸಿಗೋದಿಲ್ಲ, ಇನ್ನು ಗ್ಯಾಸೇ ಇಲ್ಲ, ಮಲ್ಲವಲ್ಲ ಇದು ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಾತ್ರ ಈ ರೀತಿ ಜನಗಳು ಇದಾಗ್ತಾ ಇದೆ. ನನಗೆ ಈಗ ಮೊನ್ನೆ ಅಂತಂದರೆ ಟುಡೇ ಇಸ್ ಸ್ಯಾಟರ್ಡೆ, ಫ್ರೈಡೆ, ಗುರುವಾರ ಒಂದು ಕನಿಷ್ಠ ಒಂದು 300 ಇಂದ 400 ಜನ ಇತ್ತು. ನಾನು ಕನಿಷ್ಠ ಅಂದರೆ ಒಂದು 260 ಇಂದ 270 ಬಿಲ್ ಮಾಡಿದೆ. ನೆನ್ನೆ ನನಗೆ 200 ಇಂದ 220. ನೀವೀಗ ನೋಡ್ಬೋದು, ಈಗ ನೆನ್ನೆ ನೀವೇನಾದ್ರು ಬಂದಿದ್ದಿದ್ರೆ ಕನಿಷ್ಠ ಅಂತ ಅಂದರೆ ಒಂದು ಕೆಳಗಡೆ ಗಂಟೆ ಆಯಿತು. ಈಗ ನಿಮಗೆ ಜನಗಳೇ ಇಲ್ಲ. ಸೊ ಮ್ಯಾಕ್ಸಿಮಮ್ ಈಗ ನಿಮ್ಗೆ ಅಲ್ಲಿ ಬಿಲ್ ನೋಡಿದ್ರೆ 150 ಇಂದ 160 ಬಿಲ್ ಆಗಿದೆ. ಸೊ ಇವತ್ತು ಇನ್ನು ಸ್ವಲ್ಪ ದಿವಸ ಆದಾಗೆ ಜನ ಗೊಂದಲ ಕಮ್ಮಿ ಆಗ್ತದೆ. ಬಿಕಾಸ್ ಆಫ್ ಈ ಗೊಂದಲ ಮತ್ತೆ ಟೆನ್ಷನ್ ಆಗಿದ್ದಾರೆ, ಗ್ಯಾಸ್ ಸಿಗಲ್ಲ ಅನ್ನೋದಾಗ ಟೆನ್ಷನ್ ಆಗಿದ್ದಾರೆ. ಸೊ ಈಗ ಗ್ಯಾಸ್ ಬರ್ತಾ ಇದೆ, ಗ್ಯಾಸ್ ಖಂಡಿತ ಬರ್ತಾ ಇದೆ. ನಮ್ದು ಆ್ಯಕ್ಚುಲಿ ಡಬಲ್ ಡೈಲಿ ನಮಗೆ 2 ಲೋಡ್ ಬರ್ತಾ ಇದೆ. ನಂದು ಅದೇ ಹೇಳಿದ್ನಲ್ಲ, ನನ್ನ ಸೇಲ್ಸ್ ಇರೋದೇ 600 ಸಿಲಿಂಡ್ರು. 2 ಲೋಡ್ ಬರ್ತಾ ಇದೆ.
ಎರಡು ಲೋಡ್ಗೆ ಎಷ್ಟು ಸಿಲಿಂಡರ್ ಆಗ್ತಾ ಇದೆ ಅಷ್ಟು ಖಾಲಿ ಮಾಡ್ತಾ ಇದ್ವಿ. ಮತ್ತೆ ಇದು ಹೇಳಿದ್ನಲ್ಲ ನೋಡಿ, ಈಗ ಇವತ್ತು 150 ಮೇಲೆ ಬಿಲ್ ಆಗೇ ಇಲ್ಲ ನಮಗೆ, ಅಷ್ಟು ಜನರದ್ದು ಮುಗೀತು ಈಗ. ಸೊ ಇವತ್ತು ಇದಾಯ್ತು, ಸ್ವಲ್ಪ ಒಂದು 2-3 ದಿವಸ ಆಯ್ತು ಅಂದ್ರೆ ಇದು 30ಇಂದ 40 ಆಗ್ಬೋದು. ಸೊ ಇದರಲ್ಲಿ ಮತ್ತೆ ಈಗ ಎಲ್ರಿಗೂ ಅದೇ ಹೇಳಿದ್ನಲ್ಲ ಮೇಡಮ್, 21ನೇ ದಿವಸದ್ದು ಬುಕ್ಕಿಂಗು ಈಗ 45 ದಿವಸ ಆಯ್ತಲ್ಲ. ಆ ಆ ಒಂದು ಇದನ್ನ ಇನ್ಫಾರ್ಮೇಶನ್ ಜನಗಳಿಗೆ ಅರ್ಥ ಮಾಡ್ಕೊಳಕ್ಕೆ. ಮತ್ತೆ ನಾವು ಮೊನ್ನೆ ನಮಗೆ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು, ಮುಂಚೆ ಫೋನ್ ಪೇ, ಗೂಗಲ್ ಪೇ ಇದೆಲ್ಲ ಬಂತು ಮೇಡಮ್. ಆವಾಗ ಅದು ಅಡ್ಜಸ್ಟ್ ಆಗಾಗ ಜನರು ಎಷ್ಟೋ ವರ್ಷ ತಗೊಂಡ್ರು. ಅದೇ ರೀತಿ ಪ್ರತಿಯೊಂದು OTP ಅನ್ನೋದು ಏನಿದೆಯಲ್ಲ, ಗ್ಯಾಸ್ಗೂ OTP ಕೊಡಬೇಕು, ವ್ಯಾನ್ ಕೊರೋಡು ಇಜ್ಜಿ ಪಂಡ ಗ್ಯಾಸ್ ತಿಕ್ಕುಜಿ, ಇದೆಲ್ಲ ಸ್ವಲ್ಪ ಅರ್ಥ ಆಗಕ್ಕೆ ಸ್ವಲ್ಪ ಈಗ ಒಂದು ಅಂದ್ರೆ ಮುಂಚೆ ಇತ್ತು, ಬಟ್ ಕಂಪಲ್ಸರಿ ಮಾಡಿದ್ರು ಈಗ. ಆದ್ರಿಂದ ಸೊ ಈಗ ಇದಾಗ್ತಾ ಇದೆ ಮೇಡಮ್. ಇನ್ನೊಂದು ಗೊಂದಲ ಏನಂದ್ರೆ ಮೇಡಮ್, ಇಲ್ಲಿ ಎಷ್ಟೋ ಜನರದು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಇನ್ನು ಅವರ ಹಸ್ಬೆಂಡ್ ಆಗಲಿ, ಅವರ ಫ್ಯಾಮಿಲಿ ಆಗಲಿ, ಇಲ್ಲ ಫಾರಿನಲ್ಲಿ ಇರ್ತಾರೆ, ದುಬೈ ಇದ್ದಾರೆ, ಕುವೈತ್ ಇದ್ದಾರೆ, ಆಸ್ಟ್ರೇಲಿಯಾ ಇದ್ದಾರೆ, ಅಮೇರಿಕಾದಲ್ಲಿ ಎಲ್ಲೆಲ್ಲಿದ್ದಾರೆ. ಅವ್ರದ್ದು ತಂಬ ಆಗ್ದೇ ನಾವು ಯಾವುದೇ ಕಾರಣಕ್ಕೂ ಸಿಲಿಂಡರ್ ಸಿಗೋದಿಲ್ಲ. ಅವ್ರಿಗೆಲ್ಲ ಅದೇ ಗೊಂದಲ ಇರೋದೀಗ. ಮತ್ತು ಇನ್ನೊಂದು ಅವ್ರ ಹೆಸರು ಚೇಂಜ್ ಮಾಡೋಕ್ಕೂ ಬರಬೇಕಂದ್ರೆ ಇಫ್ ಈಸ್ ಅಲೈವ್, ಅವರು ಇದ್ರೆ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನಾದ್ರು ತೀರೋದ್ರೆ ಮಾತ್ರ ನಮ್ಗೊಂದು ಆಪ್ಷನ್ ಇದೆ ಚೇಂಜ್ ಮಾಡಲಿಕ್ಕೆ. ಅದಲ್ಲದೆ ಮತ್ತೆ ಅವರು ಒಬ್ಬೊಬ್ಬರು ಒಂದೊಂದು ಪಾರ್ಟಿ ಏನು ಮಾಡಿದ್ದಾನೆ, ಆಗಲೇ ಹೇಳಿದ್ ನನಗೆ 3 ವರ್ಷ ಆಗಿದೆ, 4 ವರ್ಷ ಆಗಿ ತೀರೋಗಿ ಈತ ದಿವಸ ದುಂಬು ಪೂರ ಕೊರಂದಿತ್ತೆ ರಿತ್ಯದಾಯಕವ್ರ ಪೂಜ್ಯರು ಅಂತಂದ್ರೆ ಅವ್ರದ್ದು ಚೇಂಜ್ ಆಗಬೇಕು. ಆ ಒಂದು ಗೊಂದಲ, ಅದೇ ಗೊಂದಲ ಇಲ್ಲಿ ನಾನು ಈಗ ಒಬ್ಬರು ಲೇಡಿ ತೋರಿಸ್ತೇನೆ ನಿಮಗೆ. ಅವ್ರು ಕನಿಷ್ಠ ಅಂದ್ರೆ ಒಂದು 15 ದಿವಸದಿಂದ ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಮೇಡಮ್ ಆಗೋದಿಲ್ಲ ಮೇಡಮ್ ಅಂತ ಹೇಳಿದ್ರು. ಅವರು ಈಗಲೂ ಬಂದು ನಿಂತ್ಕೊಂಡಿದ್ದಾರೆ, ನೀವು ಅವ್ರನ್ನ ಬೇಕಾದ್ರೆ ಮಾತಾಡಿಸ್ಬೋದು. ಸೊ ಆ ಇದರಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ನಾನು ಸಿಲಿಂಡರ್ ಕೊಡೋಕೆ ಇಲ್ಲ. ಎಸ್ಮಾ ಜಾಡಿಂದ ಅವ್ರಿಗೆ ಏನಾದ್ರು ಸಿಲಿಂಡರ್ ಕೊಡ್ತಾರೆ, ನಾನು ಜೈಲ್ಗೆ ಹೋಗ್ಬೇಕಾಯ್ತಾನೆ, ಐ ಶುಡ್ ಬಿ ಬಿಹೈಂಡ್ ದ ಬಾಸ್. ಸೊ ಅವ್ರಿಗೆ ಹೇಳಿದ್ದೀನಿ, ಅರ್ಥ ಮಾಡಿಸಿದ್ದೀನಿ. ಆದರೂ ಅವರು 15 ದಿವಸನೂ ಬರ್ತಾ ಇದ್ದಾರೆ. ದಿಸ್ ಈಸ್ ದ ಈ ಇನ್ಫ್ಲೋ ಏನು ಬರ್ತಾ ಇದ್ದಾರೆ, ಇವರು ಬರ್ತಾ ಇರೋ ಜನ ಜಾಸ್ತಿ ಅಷ್ಟೇ. ಈ ಶ್ರೀ ಮಂಜು ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕೇವಲ ಇರೋದು ಗೊಂದಲ ಮಾತ್ರ. ಕಸ್ಟಮರ್ಗಳು ಮುಖ್ಯವಾಗಿ OTP ಕೊಡಬೇಕು, ಜೊತೆಗೆ ಪ್ರತಿಯೊಬ್ಬರು ಕೂಡ KYC ಎಂಟ್ರಿ ಮಾಡಬೇಕು. ಇದೆಲ್ಲ ಕೂಡ ಸರಿಯಾಗಿ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ, ಪ್ರತಿಯೊಬ್ಬರು ಕೂಡ ಸಿಲಿಂಡರ್ ಸಿಗ್ತಾನೆ ಇದೆ. ಹಾಗಾಗಿ ಯಾರು ಕೂಡ ಗೊಂದಲ ಮಾಡಬೇಡಿ, ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಹೋಗಿ ಅಂತ ರಿಕ್ವೆಸ್ಟ್ ಕೂಡ ಶಿವಕುಮಾರ್ ಮಾಡ್ತಿರುವಂತದ್ದು. ವನಿಷ್ಠತೆ, ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.